ಸ್ನೇಹಿತರೆ, ಈ ಮಹಾಶಿವರಾತ್ರಿಯು ಶಿವಶಕ್ತಿಯ ಮಿಲನದ ದೊಡ್ಡದಾಗಿರುವ ಹಬ್ಬ ಕೂಡ ಆಗಿದೆ. ನಮ್ಮ ದೇಶದಲ್ಲಂತೂ ಈ ಮಹಾಶಿವರಾತ್ರಿ ಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿ ಹಬ್ಬವು ಈ ವರ್ಷ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯ ದಿನದಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಬಾರಿ ಮಹಾಶಿವರಾತ್ರಿಯ ದಿನದಂದು ಭಗವಂತನಾದ ಶಿವನ ಪೂಜೆಯನ್ನು 2022 ಮಾರ್ಚ್ 1ನೇ ತಾರೀಕು ಮಂಗಳವಾರದ ದಿನ ಮಾಡಲಾಗುತ್ತದೆ. ಈ ಬಾರಿ ಮಹಾಶಿವರಾತ್ರಿಯ ದಿನದಂದು ಅಪರೂಪವಾದ ಸಂಯೋಗಗಳು ನಡೆಯಲಿವೆ. ಇಲ್ಲಿ ಮಹಾಶಿವರಾತ್ರಿಯ ಶುಭ ಮುಹೂರ್ತ ಏನಾಗಿದೆ, ಈ ದಿನ ಭಗವಂತನಾದ ಶಿವ ಮತ್ತು ತಾಯಿ ಪಾರ್ವತಿ ದೇವಿಯ ಪೂಜೆಯನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು, ಜೊತೆಗೆ ಆ 6 ಅದೃಷ್ಟ ರಾಶಿಗಳು ಯಾವುವು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಇಲ್ಲಂತೂ ಭಗವಂತನಾದ ಶಿವನು ತಮ್ಮ ಎಲ್ಲ ಭಕ್ತರ ಮನಸ್ಸಿಚ್ಛೆಗಳನ್ನು ಖಂಡಿತ ಪೂರ್ತಿ ಮಾಡ್ತಾರೆ. ಒಂದು ವೇಳೆ ಶುಭ ಮುಹೂರ್ತದಲ್ಲಿ ನೀವೇನಾದರೂ ಮಹಾಶಿವರಾತ್ರಿಯ ದಿನದಂದು ಶಿವನ ಪೂಜೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ರೀತಿಯ ಮನಸ್ಸಿಚ್ಛೆಗಳನ್ನು ಭಗವಂತನಾದ ಶಿವನು ಖಂಡಿತ ಪೂರ್ತಿ ಮಾಡ್ತಾರೆ. ಇಲ್ಲಿ ಈ ವರ್ಷ ಕೆಲವು ರಾಶಿಯವರ ಅದೃಷ್ಟ ಯಾವ ರೀತಿ ಇದೆ ಅಂದರೆ, ಇವರು ಶ್ರೀಮಂತರಾಗಲಿದ್ದಾರೆ. ಹೌದು ಸ್ನೇಹಿತರೆ, ಈ ವಿಶೇಷವಾದ ಜನರ ಮೇಲೆ ಭಗವಂತನಾದ ಶಿವನ ವಿಶೇಷವಾದ ಕೃಪೆ ಇರಲಿದೆ. ಮಾರ್ಚ್ 1ನೇ ತಾರೀಕು 2022 ಮಂಗಳವಾರದ ದಿನ 2 ಶುಭ ಯೋಗಗಳು ನಡೆಯಲಿವೆ. ಇವು ತುಂಬಾ ಅಪರೂಪವಾದ ವಿಶೇಷವಾದ ಯೋಗಗಳಾಗಿವೆ. ಇಲ್ಲಿ ಕೆಲವು ಧನಯೋಗ ಆಗಲಿ ರಾಜಯೋಗಗಳು ಕೂಡ ನಡೆಯಲಿವೆ. ಒಂದು ವೇಳೆ ಈ ದಿನ ನೀವೇನಾದರೂ ಭಗವಂತನಾದ ಶಿವನ ಪೂಜೆಯನ್ನು ಮಾಡಿದ್ರೆ ನಿಮಗೆ ವಿಶೇಷವಾದ ಫಲಗಳು ಕೂಡ ಸಿಗುತ್ತವೆ. ಈ ದಿನ ಪಂಚಗ್ರಹ ಯೋಗವು ಇರುತ್ತದೆ, ಜೊತೆಗೆ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇದೆ. ಸ್ನೇಹಿತರೆ, ಮಹಾಶಿವರಾತ್ರಿಯ ಹಬ್ಬದ ವಿಶೇಷವಾದ ಸಮಯವು ಯಾವ ರೀತಿ ಇದೆ ಅಂದರೆ, ಒಂದು ವೇಳೆ ಈ ಸಮಯದಲ್ಲಿ ನೀವೇನಾದರೂ ಶಿವನ ಪೂಜೆಯನ್ನು ಮಾಡಿದ್ರೆ ಇಲ್ಲಿ ಇವುಗಳಿಗೆ ವಿಶೇಷವಾದ ಮಹತ್ವ ಕೂಡ ಇರುತ್ತದೆ. ಇಲ್ಲಿ ಮಂಗಳವಾರ 1ನೇ ತಾರೀಕು ರಾತ್ರಿ 12 ಗಂಟೆ 5 ನಿಮಿಷದಿಂದ ಹಿಡ್ಕೊಂಡು ರಾತ್ರಿ 1 ಗಂಟೆಯ ತನಕನೂ ಇರುತ್ತದೆ. ಅಂದರೆ ಇಲ್ಲಿ ನೀವು 50 ನಿಮಿಷದವರೆಗೆ ಪೂಜೆಯನ್ನು ಮಾಡಬಹುದಾಗಿದೆ. ಸ್ನೇಹಿತರೆ, ಒಂದು ವೇಳೆ ನೀವೇನಾದರೂ ಮಹಾಶಿವರಾತ್ರಿಯ ಹಬ್ಬದ ದಿನ ತಾಯಿ ಪಾರ್ವತಿ ದೇವಿ ಮತ್ತು ಭಗವಂತನಾದ ಶಿವನನ್ನು ಒಲಿಸಿಕೊಳ್ಳಲು ಇಷ್ಟಪಡೋದಾದರೆ ಪೂಜೆಯಲ್ಲಿ ಭಗವಂತನಾದ ಶಿವನಿಗೆ ನೀವು ಉಮ್ಮತ್ತಿ ಹಣ್ಣು, ಉಮ್ಮತ್ತಿ ಗಿಡದ ಹೂವು ಆಗಲಿ, ಬಿಲ್ವಪತ್ರೆಯನ್ನು ತಪ್ಪದೇ ಅರ್ಪಿಸಿರಿ. ಇವುಗಳಲ್ಲಿ ಯಾವುದನ್ನು ಅರ್ಪಿಸಲು ಸಾಧ್ಯವಾಗಲಿಲ್ಲ ಅಂದರೂ ಕಡಿಮೆ ಅಂದರೂ ಬಿಲ್ವಪತ್ರೆಯನ್ನು ಅರ್ಪಿಸಲು ಪ್ರಯತ್ನ ಮಾಡಿರಿ. ಮಹಾಶಿವರಾತ್ರಿಯ ಹಬ್ಬದ ದಿನ 1 ಲೋಟ ನೀರನ್ನು ನೀವು ಶಿವಲಿಂಗಕ್ಕೆ ಅರ್ಪಿಸಬೇಕು. ಈ ದಿನ ನೀವು ಶಿವನಿಗೆ ಎಷ್ಟು ಬಿಲ್ವ ಪತ್ರೆಗಳನ್ನು ಅರ್ಪಿಸ್ತೀರೋ ಅಷ್ಟು ನಿಮ್ಮ ಮನಸ್ಸಿಚ್ಛೆಗಳನ್ನು ಶಿವನು ಪೂರ್ತಿ ಮಾಡ್ತಾರೆ. ಹಬ್ಬದ ದಿನ ನೀವು ಶಿವನಿಗೆ ಸಕ್ಕರೆ ಮತ್ತು ಅಕ್ಕಿ ಕಾಳುಗಳನ್ನು ಅರ್ಪಿಸಿರಿ. ಸ್ನೇಹಿತರೆ, ಈ ಮಹಾಶಿವರಾತ್ರಿಯ ಹಬ್ಬದ ದಿನ ಕೆಲವು ಅಪರೂಪವಾದ ರಾಜಯೋಗಗಳು ಇರುತ್ತವೆ. ಹಾಗಾಗಿ ಈ ವರ್ಷವು ಕೆಲವು ರಾಶಿಯವರಿಗಾಗಿ ತುಂಬಾ ವಿಶೇಷವಾಗಲಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಆ ಅದೃಷ್ಟವಂತ 6 ರಾಶಿಯವರ ಬಗ್ಗೆ ತಿಳಿಯೋಣ. ನಿಮ್ಮಲ್ಲಿ ನಮ್ಮ ಒಂದು ಬೇಡಿಕೆ ಇದೆ, ಈ ವಿಡಿಯೋವನ್ನು ಮಿಸ್ ಮಾಡದೆ ಪ್ರಾರಂಭದಿಂದ ಕೊನೆಯವರೆಗೆ ಪೂರ್ತಿಯಾಗಿ ನೋಡಿರಿ. ನಿಮ್ಮ ಬಳಿ ಸಮಯ ಇದ್ದರೆ ವಿಡಿಯೋವನ್ನು ಬೇಗನೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿರಿ. ಭಗವಂತನಾದ ಶಿವನಿಗೆ ನಮಸ್ಕರಿಸಿರಿ. ನಂಬರ್ 1, ಮೊದಲಿಗೆ ಇರುವಂಥ ಅದೃಷ್ಟವಂತ ರಾಶಿಯು ಮೇಷರಾಶಿ ಆಗಿದೆ. ಹೌದು, ಈ ವರ್ಷ ಇವರ ಅದೃಷ್ಟವು ಬದಲಾಗುವುದನ್ನು ನೀವು ಕಾಣುವಿರಿ. ಮುಚ್ಚಿ ಹೋದ ಅದೃಷ್ಟದ ಕೀಲಿಗಳು ತೆರೆಯಲಿವೆ. ಇದರ ಅರ್ಥ ವ್ಯಾಪಾರಗಳಲ್ಲಾಗಲಿ ಬಿಸ್ನೆಸ್ಗಳಲ್ಲಿ ನೀವು ದ್ವಿಗುಣವಾದ ಲಾಭವನ್ನು ಕಾಣುವಿರಿ. ಭಗವಂತನಾದ ಶಿವನ ವಿಶೇಷವಾದ ಆಶೀರ್ವಾದದ ಕಾರಣ ಧನ ಸಂಪತ್ತಿನ ಹಲವಾರು ದಾರಿಗಳು ನಿಮಗೆ ತೆರೆಯಲಿವೆ. ನಂಬರ್ 2, ಎರಡನೇದಾಗಿರುವ ಅದೃಷ್ಟವಂತ ರಾಶಿ ಕನ್ಯಾ ರಾಶಿ. ಹೌದು, ಶ್ರೀಮಂತರಾಗಲು ಈ ರಾಶಿಯವರಿಗೆ ಹಲವಾರು ರೀತಿಯ ಅವಕಾಶಗಳು ಸಿಗಲಿವೆ. ಇವರ ಮೇಲೆ ಶಿವನ ವಿಶೇಷವಾದ ಕೃಪೆ ಇದ್ದು ಇವರನ್ನು ಶ್ರೀಮಂತರಾಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ನೌಕರಿಗಳಲ್ಲಿ ಪ್ರಮೋಷನ್ ಸಿಗೋದರ ಜೊತೆಗೆ ಬಿಸ್ನೆಸ್ಗಳಲ್ಲೂ ಸಹ ಇವರು ವೃದ್ಧಿಯನ್ನು ಕಾಣ್ತಾರೆ. ಮನಸ್ಸಿಚ್ಛೆಯ ಸ್ಥಳಗಳಲ್ಲೂ ಸಹ ಇವರಿಗೆ ನೌಕರಿ ಸಿಗಬಹುದು, ಟ್ರಾನ್ಸ್ಫರ್ ಕೂಡ ಆಗುತ್ತದೆ. ಆರ್ಥಿಕ ಸ್ಥಿತಿಯಲ್ಲಿ ಇವರು ವೃದ್ಧಿಯನ್ನು ಕಾಣ್ತಾರೆ. ಕುಟುಂಬದವರ ಜೊತೆಗೆ ಹೆಚ್ಚಿನ ಒಳ್ಳೆಯ ಸಮಯವನ್ನು ಕಳೆಯುವ ಅವಕಾಶ ಕೂಡ ಈ ರಾಶಿಯವರಲ್ಲಿದೆ. ಹಾಗಾಗಿ ಕುಟುಂಬದಲ್ಲಿ ಸಂತೋಷವಾದ ವಾತಾವರಣ ಇವರು ಕಾಣ್ತಾರೆ. ನಂಬರ್ 3, ಮೂರನೆಯದಾಗಿರುವ ಅದೃಷ್ಟವಂತ ರಾಶಿ ಮಕರ ರಾಶಿ. ಈ ರಾಶಿಯವರಿಗಾಗಿ ಈ ಹಬ್ಬವು ತುಂಬಾ ಲಾಭವನ್ನು ನೀಡಲಿದೆ. ಈ ರಾಶಿಯವರ ಮೇಲೆ ಭಗವಂತನಾದ ಶಿವ ಮತ್ತು ತಾಯಿ ಪಾರ್ವತಿ ದೇವಿಯ ವಿಶೇಷವಾದ ಕೃಪೆ ಇರಲಿದೆ. ಇವರು ಹಣವನ್ನು ಎಣಿಸ್ತಾ ಸುಸ್ತಾಗಬಹುದಾಗಿದೆ. 80 ವರ್ಷಗಳ ನಂತರ ಯಾವ ರೀತಿಯ ಶುಭ ಯೋಗವು ಆಗಲಿದೆ ಅಂದರೆ, 1 ಮಾರ್ಚ್ 2022ರಿಂದ ಈ 6 ರಾಶಿಯವರು ಶ್ರೀಮಂತರಾಗುತ್ತಲೇ ಹೋಗುವರು. ಈ 6 ರಾಶಿಗಳಲ್ಲಿ ಮಕರ ರಾಶಿಯು ಕೂಡ ಒಂದು ಆಗಿದೆ. ಇವರ ವೈವಾಹಿಕ ಜೀವನವು ಸುಂದರವಾಗಲಿದೆ. ಹಾಗೆ ಜೀವನದಲ್ಲಿ ಸಂತಾನ ಪ್ರಾಪ್ತಿ ಯೋಗ ಕೂಡ ಸಿಗಲಿದೆ. ಮಕ್ಕಳಲ್ಲಿ ಇವರು ಯಶಸ್ಸನ್ನು ಕೂಡ ಕಾಣ್ತಾರೆ. ಸಮಾಜದಲ್ಲಿ ಇವರಿಗೆ ಗೌರವ ಸಿಗುವುದರ ಜೊತೆಗೆ ಹೊಸ ಕಾರ್ಯಗಳನ್ನು ನೀವು ಪ್ರಾರಂಭಿಸುವಿರಿ. ನಂಬರ್ 4,
4ನೇದಾಗಿರುವ ಅದೃಷ್ಟವಂತ ರಾಶಿ ಮಿಥುನ ರಾಶಿ ಆಗಿದೆ. ಇಲ್ಲಿ ಮಿಥುನ ರಾಶಿಯವರ ಅದೃಷ್ಟ ಬದಲಾಗಲಿದೆ. ಜಮೀನು ಮತ್ತು ಪ್ರಾಪರ್ಟಿಗಳಂಥ ವಿಷಯಗಳಿದ್ದರೆ ಇವುಗಳಲ್ಲಿ ಹೆಚ್ಚಿನ ಲಾಭವನ್ನು ಇವರು ಕಾಣ್ತಾರೆ. ಮನೆ ಕಟ್ಟುವ, ಹೊಸ ವಾಹನವನ್ನು ಖರೀದಿಸುವ ಯೋಗ ಕೂಡ ಇವರಲ್ಲಿದೆ. ಭಗವಂತನಾದ ಶಿವನ ಆಶೀರ್ವಾದದಿಂದ ಸುಖ ಸಮೃದ್ಧಿಯಲ್ಲಿ ನೀವು ವೃದ್ಧಿಯನ್ನು ಕಾಣುವಿರಿ. ಅನೇಕ ಪ್ರಕಾರದ ಯೋಜನೆಗಳು ನಿಮಗೆ ಲಾಭವನ್ನು ಕೊಡಲಿವೆ. ಒಂದು ವೇಳೆ ಶಿವರಾತ್ರಿಯ ದಿನ ತಾಯಿ ಪಾರ್ವತಿ ಶಿವನ ಪೂಜೆಯನ್ನು ನೀವು ಮಾಡಿದ್ರೆ ಅವರ ವಿಶೇಷವಾದ ಆಶೀರ್ವಾದ ಕೂಡ ನಿಮಗೆ ಸಿಗಲಿದೆ. ಹಳೆಯದಾಗಿರುವ ಬಿಸ್ನೆಸ್ಗಳಲ್ಲಿ ನೀವು ಒಳ್ಳೆಯ ಲಾಭಗಳನ್ನು ಕಾಣುವಿರಿ. ಇಲ್ಲಿ ನಿಮ್ಮ ಮನಸ್ಸಿಚ್ಛೆಗಳು ಪೂರ್ತಿಯಾಗೋದರ ಜೊತೆಗೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಲಾಭಗಳೇ ನಿಮಗೆ ಸಿಗಲಿವೆ. ನಂಬರ್ 5, 5ನೇದಾಗಿರುವ ಅದೃಷ್ಟವಂತ ರಾಶಿ ಮೀನ ರಾಶಿ ಆಗಿದೆ. ಇಲ್ಲಿ ಹಗಲು ರಾತ್ರಿ ಎನ್ನದೆ ನಿಮಗೆ ಲಾಭಗಳು ನೋಡಲು ಸಿಗಲಿವೆ. ಮಹಾಶಿವರಾತ್ರಿಯ ಹಬ್ಬದ ದಿನ ಶಿವನ ವಿಶೇಷವಾದ ಕೃಪೆ ನಿಮಗೆ ಸಿಗಲಿದೆ. ಹಾಗಾಗಿ ಹಲವಾರು ವಿಷಯಗಳಲ್ಲಿ ನೀವು ಯಶಸ್ಸನ್ನು ಕಾಣುವಿರಿ. ಒಂದು ವೇಳೆ ನೀವು ಮಹಾಶಿವರಾತ್ರಿಯ ಹಬ್ಬದ ದಿನ ಭಗವಂತನಾದ ಶಿವಪಾರ್ವತಿಯರ ಪೂಜೆಯನ್ನು ಮಾಡಿದ್ರೆ ಖಂಡಿತ ನಿಮಗೆ ಹಲವಾರು ವಿಷಯಗಳಲ್ಲಿ ಲಾಭ ಸಿಗಲಿದೆ. ಒಂದು ವೇಳೆ ನಿಮ್ಮ ಹಣ ಎಲ್ಲಾದರೂ ಸಿಲುಕಿಕೊಂಡಿದ್ರೆ ಅದು ಮರಳಿ ಬರುವ ಸಾಧ್ಯತೆ ಹೆಚ್ಚಾಗಿವೆ. ಯಾವ ಕಾರ್ಯಗಳನ್ನು ಮಾಡ್ತೀರೋ ಅವುಗಳಲ್ಲಿ ಹೆಚ್ಚಿನ ಲಾಭ ಸಿಗುವುದರ ಜೊತೆಗೆ ಒಳ್ಳೆಯ ಸ್ನೇಹಿತರ ಭೇಟಿ ಕೂಡ ಆಗುತ್ತದೆ. ಒಂದು ವೇಳೆ ನೀವು ಬಿಸ್ನೆಸ್ಗಳನ್ನು ಮಾಡ್ತಾಯಿದ್ರೆ, ವ್ಯಾಪಾರಗಳನ್ನು ಮಾಡ್ತಾಯಿದ್ರೆ ಅವುಗಳಲ್ಲಿ ಹೆಚ್ಚಿನ ಲಾಭವನ್ನು ಕಾಣುವಿರಿ. ನಂಬರ್ 6, 6ನೇದಾಗಿರುವ ಅದೃಷ್ಟವಂತ ರಾಶಿಯು ತುಲಾ ರಾಶಿ ಆಗಿದೆ. ಈ ರಾಶಿಯವರ ಮೇಲೂ ಸಹ ಭಗವಂತನಾದ ಶಿವಪಾರ್ವತಿಯರ ವಿಶೇಷವಾದ ಕೃಪೆ ಇದ್ದು ಅನೇಕ ಸ್ಥಳದಿಂದ ನಿಮಗೆ ಧನ ಸಂಪತ್ತಿನಲ್ಲಿ ಲಾಭ ಕೂಡ ಆಗಲಿದೆ. ಜಮೀನು ಪ್ರಾಪರ್ಟಿಗಳನ್ನು ಖರೀದಿಸುವ ಯೋಗ ಇರುವುದರ ಜೊತೆಗೆ ಒಳ್ಳೆಯ ಸ್ಥಳಗಳಲ್ಲಿ ಯೋಚನೆ ಮಾಡಿ ತಿಳಿದುಕೊಂಡು ಇನ್ವೆಸ್ಟ್ ಮಾಡಿದ್ರೆ ಲಾಭ ಕೂಡ ಆಗುತ್ತದೆ. ಧನ ಸಂಪತ್ತಿನ ಹಲವಾರು ದಾರಿಗಳು ನಿಮಗೆ ಸಿಗಲಿವೆ. ಹಾಗಾಗಿ ನೌಕರಿಗಳಲ್ಲಿ ಸಹ ನಿಮಗೆ ಲಾಭಗಳು ಸಿಗಲಿವೆ. ವಿದೇಶದಿಂದ ನೀವು ಒಳ್ಳೆಯ ಲಾಭವನ್ನು ಗಳಿಸುವಿರಿ. ಕೆಲವರಿಗೆ ಇಲ್ಲಿ ಹೊಸ ನೌಕರಿಗಳು ಸಿಗುವ ಸಾಧ್ಯತೆ ಇದೆ. ಮನೆಯಲ್ಲಿ ಒಳ್ಳೆಯ ಕಾರ್ಯಗಳು ಕೂಡ ನಡೆಯಲಿವೆ. ಮಹಾದೇವನ ಕೃಪೆ ಯಾವ ರೀತಿ ಇದೆ ಅಂದರೆ ಈ 6 ರಾಶಿಯ ಜನರನ್ನು ಶ್ರೀಮಂತರಾಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕೋದನ್ನು ಮರೆಯದಿರಿ. ಧನ್ಯವಾದಗಳು.